ಜೈ ಶ್ರೀರಾಮ್. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಾವು ಬೆಳಗಿನೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಪಾನಕ ಹೆಸರುಬೇಳೆ ಮನೆಯಲ್ಲೇ ರೆಡಿ ಮಾಡಿಕೊಂಡು ನಮ್ಮ ಮನೆ ಹತ್ರ ನಾಗರಕಲ್ಲಿದೆ, ನಾಗರಕಲ್ಲ ಹತ್ರ ಹೋಗಿ ಪೂಜೆ ಹೆಸರುಬೇಳೆ ಎಲ್ಲ ಪಾನಕ ಒಂದು 10 ಜನಕ್ಕೆ ಹಂಚ್ಬಿಟ್ಟು, 10 ಜನಕ್ಕೆ ಅಂತಂದರೆ ಅಲ್ಲಿ ಜನ ಕಮ್ಮಿ ಓಡಾಡೋದು ಅಂತ ಹೇಳ್ಬಿಟ್ಟು ಒಂದು 10 ಜನಕ್ಕೆ ಹಂಚ್ಬಿಟ್ಟು ಅಲ್ಲಿಂದ ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಪಸುಲ್ ಗಂಗಮ್ಮ ದೇವಸ್ಥಾನ ಅಂತಿದೆ. ಪಸುಲ್ ಗಂಗಮ್ಮ ಅಂತಂದರೆ ನಮ್ಮ ಹಳ್ಳಿ ಕಡೆ ಹಸುಗಳಿಗೆ ದನ ಕರುಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಬಂದು ಈ ದೇವ್ರಿಗೆ ಅರ್ಕೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಸರಿ ಹೋಗುತ್ತೆ ಅಂತ ಒಂದು ನಂಬಿಕೆ. ನೋಡಿ ಇಲ್ಲಿ ಎಲ್ಲ ನಾವು ನಮ್ಮಮ್ಮ ಹೆಸರುಬೇಳೆ ಹಂಚ್ತಾ ಇದ್ದಾರೆ. ಪಾನಕ ನಮ್ಮ ಗೆಳೆಯರ ಬಳಗ ಎಲ್ಲ ಸೇರಿಕೊಂಡು ಇಲ್ಲಿ ಪೂಜೆ ಮಾಡಿ ಪಸುಲ್ ಗಂಗಮ್ಮನಿಗೆ ಇಲ್ಲಿ ಪಾನಕ ಪ್ರಸಾದ ವಿನಿಯೋಗ ಎಲ್ಲ ಮಾಡಿದ್ದೀವಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಮತ್ತೊಂದ್ಸಲಿ ಪತಿತ ಪಾವನ ಸೀತಾರಾಮ್ ईश्वर अल्लाह तेरो नाम